ಪನ್ಲೆ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ವೀಕ್ಷಿಸುವಂತಹ ಎಲ್ಲ ವೀಕ್ಷಕರಿಗೆ ನಿಮ್ಮವಳೇ ಆದಂತಹ ಸೌಜನ್ಯ ಮಾಡುವಂತಹ ಪ್ರೀತಿಯ ಸ್ವಾಗತ. ಯಾವ ಕಾರ್ಯಕ್ರಮ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಯಾವುದೇ ಕಲಾವಿದ ಆಗಿದ್ರೂ ಕೂಡ ಆ ಕಲೆಯನ್ನು ಪ್ರದರ್ಶಿಸಲಿಕ್ಕೆ ಒಂದು ವೇದಿಕೆ ಬೇಕು, ಹಾಗೆ ಆ ಕಲಾವಿದರನ್ನು ಪೋಷಿಸಲಿಕ್ಕೆ ಪ್ರೋತ್ಸಾಹಕರು ಬೇಕು. ಆ ವೇದಿಕೆಯನ್ನು ನೀಡ್ತಾ ಇದೆ ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿಬಂದಂತಹ ಈ ಸುಂದರವಾದಂತಹ ವಿಶಾಲವಾದಂತಹ ಕಲಾತ್ಮಕವಾದಂತಹ ಒಂದು ವೇದಿಕೆ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್. ಈ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅವರ ತಂದೆ ತಾಯಂದಿರು, ಮನೆಯವರು, ಸ್ನೇಹಿತರು ಎಲ್ಲರೂ. ಹಾಗಾಗಿ ಈ ಸಂಚಿಕೆಯನ್ನು ನಾವು ಫ್ಯಾಮಿಲಿ ರೌಂಡ್ ಅಂತ ಪ್ರಾರಂಭಿಸ್ತಾ ಇದ್ದೇವೆ. ಈಗಾಗಲೇ ಕೆಲವು ಪಾರ್ಟಿಸಿಪೆಂಟ್ಸ್ ತಮ್ಮ ತಂದೆಯೊಂದಿಗೆ, ತಾಯಿಯೊಂದಿಗೆ, ತಮ್ಮನೊಂದಿಗೆ ತಮ್ಮ ಪ್ರದರ್ಶನವನ್ನು ನೀಡಿ ಆಗಿದೆ. ಇಂದಿನ ಸಂಚಿಕೆಯಲ್ಲಿ ಯಾರ ಜೊತೆ ಪ್ರದರ್ಶನವನ್ನು ನೀಡ್ತಾರೆ ಅಂತ ಹೇಳೋ ಮೊದಲು ನಮ್ಮ ಜಡ್ಜಸ್ಗೆ ಒಂದು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಫಸ್ಟ್ ಆಫ್ ಆಲ್ ಆ ಟೆರಿಫಿಕ್ ಟ್ರಯೋ ಕಿಟ್ಟು ಸರ್, ಅಲಕಾ ಮೇಡಮ್ ಆ್ಯಂಡ್ ರಾಜ್ ಸರ್, ವೆಲ್ಕಮ್ ಟು ದ ಶೋ. ನಮ್ಮ ಕಾರ್ಯಕ್ರಮದ ಮಹಾಗುರುಗಳಾದಂತಹ ಗುರು ಕಿರಣ್ ಸರ್, ಗುರುವಣ್ಣ, ಅವರ ಗುರುಗಳಾದಂತಹ ವಿ ಮನೋಹರ್ ಸರ್, ಇಬ್ಬರಿಗೂ ಆತ್ಮೀಯವಾದಂತಹ ಸ್ವಾಗತ. ವೆಲ್ಕಮ್ ಟು ದ ಶೋ. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಹೌದು, ಕಲಾ ಪೋಷಕರು ಹೌದು. ನಮ್ಮ ಕಾರ್ಯಕ್ರಮದ ಒಂದು ಮೇನ್ ಬೆನ್ನೆಲುಬು ಅಂತ ಹೇಳ್ಬೋದು. ಶ್ರೀ ವಿಜಯನಾಥ್ ವಿಠಲ್ ಶೆಟ್ಟಿ ವಿಜಯಣ್ಣ ಹಿರೇಗ್ಲ ಒಂಜಿ ಆತ್ಮೀಯವಾಯಿನ ಸ್ವಾಗತ. ವೆಲ್ಕಮ್ ಟು ದ ಶೋ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಇನ್ನೇನು ಸಮಯ ವ್ಯರ್ಥ ಮಾಡದೆ ಫಸ್ಟ್ ನಮ್ಮ ಕಂಟೆಸ್ಟೆಂಟನ್ನು ಕರೀತಾ ಇದ್ದಾರೆ. ಇಷ್ಟುವರೆಗೆ ವಿಭಿನ್ನವಾದ ಶೈಲಿಯಲ್ಲಿ ಬೇರೆ ಬೇರೆ ಹಾಡುಗಳನ್ನು ಹಾಡಿ ಟಾಪ್ ಫೈನಲಿಸ್ಟ್ ಅಂತ ಸೇರಿಕೊಂಡಂತಹ ಚೇತನ ಅವರು, ಅವರ ಕಸಿನ್ ಆದಂತಹ ಮಾನ್ಸಾ ಭರದ್ವಾಜ್ ಇವ್ರ ಜೊತೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ ದ ಟೂ ಬ್ಯೂಟಿಫುಲ್ ಗರ್ಲ್ಸ್ ಟು ಸಿಂಗ್ ಆನ್ ದಿ ಸ್ಟೇಜ್. दुकानदार है दूसरे भी, हम थोड़ा अच्छे हैं वो है फरीबी. हाय दिल के दुकानदार है दूसरे भी, हम थोड़ा अच्छे हैं वो है फरीबी. महंगा है दिल सबके बस का नहीं ये, बिकना है पर तेरे खातिर मुझे भी. आज बाजार ही बिक गया रे, ले जा तू कर सतंतर इशारे. दिल मेरा मुफ्त का, दिल मेरा मुफ्त का.
रशीदे सोचा तुम्हारा भी दिल हम खरीदे क्या दाम है बोलो काटो रसीदे महंगा है दिल सबकी बस का नहीं बिकना है पर तेरे खातिर मुझे पर तुम्हारी ही नजरों से हारे ले जा तू कर 77 इशारे दिल मेरा मुफ्त का दिल मेरा मुफ्त का ವಾವ್ ಚೇತನಾ ವೆರಿ ನೈಸ್ ಕಂಗ್ರ್ಯಾಚುಲೇಷನ್ಸ್ ಹೇಗೆ ಅನ್ನಿಸ್ತಾ ಇದೆ ಆನ್ ದ ಟಾಪ್ 11 ಆ್ಯಂಡ್ ಸಿಂಗಿಂಗ್ ವಿತ್ ದ ಫ್ಯಾಮಿಲಿ ಮೆಂಬರ್ ಹೇಗೆ ಅನ್ನಿಸ್ತಾ ಇದೆ We are singing together for the first time actually. ಫಸ್ಟ್ ಟೈಮ್ yeah. ಇಲ್ಲಾಂದ್ರೆ ನೀವು ಸಿಂಗರೇನೋ ಸಿಂಗರೇ ಸೂಪರ್ ಸಿಂಗರಿಗೆ ಟ್ರೈ ಮಾಡಿಲ್ಲ ಇಲ್ಲ ಅವರೇ ಅದಕ್ಕಿಂತ ಬೆಟರ್ ಅಂತ ಓಕೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸಲ್ಲಿ ಚೇತನಾ ಅವರ ಸ್ಮೈಲ್ ತುಂಬ ಚೆನ್ನಾಗಿದೆ ಅವ್ರ ಸಿಂಗಿಂಗ್ ಟ್ಯಾಲೆಂಟ್ ಅಂತ ಇದ್ದೇ ಇರುತ್ತೆ ಫಸ್ಟಿಂದ ಎಂಡ್ವರೆಗೆ ಶಿ ಇಸ್ ಅ ವೆರಿ ಸ್ವೀಟ್ ಸ್ಮೈಲಿಂಗ್ ಗರ್ಲ್ ಸ್ಮೈಲ್ ಇದು ಸ್ಟೇಜ್ ಮೇಲೆ ಮಾತ್ರನ ಮನೇಲೂ ಹಾಗೆ ಇರ್ತಾರೆ ಆಲ್ ದ ಟೈಮ್ 24/7 ಹೀಗೆ 24/7 ಹೀಗೆ ಮಲ್ಕೊಳ್ಳೋದು ಹೀಗೆ ಓಕೆ ಸ್ಮೈಲ್ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಫೇಸ್ ಅಂದರೆ ಆ್ಯಂಗರ್ ಆರ್ ಇರಿಟೇಟೆಡ್ ಆರ್ ಎನಿ ಅದರ್ ಫೇಸ್ ಏನಾದರೂ ನೋಡಿದ್ದೇನಾದರೂ ಇದೆಯಾ ಇಲ್ಲ ನಿಮಗಿಲ್ಲ ಅಲ್ಲ ಹೇಳಿ ಬಂದಿದ್ದಾರೆ ಮನೇಲಿ ಇರ್ಬೋದು ನೀವು ಒಟ್ಟಿಗೆ ಒಂದೇ ಮನೇಲಿ ಇರೋದಲ್ಲ ಕಸಿನ್ಸ್ ಸೊ ಯಾವಾಗಲಾದ್ರು ನೋಡಿದವಾಗ ಜಗಳ ಆಡೋದು ಏನಾದರೂ ಒಮ್ಮೆ ಕೂಡ ಇಲ್ಲ ಅದಕ್ಕೆ ಹೇಳಿದ್ರು 24/7 ಯಾವ ಟೂತ್ ಪೇಸ್ಟ್ Colgate. ओह आपके पेस्ट में नमक है या नमक है, सब चारकोल कुछ है है। नीम भी है नमक है ನಮಕ್ ಹೇ ಓಕೆ ರೈಟ್ ಚೇತನಾ ಯಾವಾಗಲೂ ನೀವು ಸ್ಮೈಲ್ ಮಾಡ್ಕೊಂಡೆ ಹಾಡ್ತೀರಾ ಯಾವಾಗಲಾದ್ರೂ ಸ್ಯಾಡ್ ಸಾಂಗ್ ಹಾಡಿದಿದೆಯಾ ಯಾವುದು ಭಾವಗೀತೆಗಳಲ್ಲಿ ಸುಮಾರು ಹಾಡಿದ್ದೆ ಯಾವುದಾದ್ರೂ ಒಂದು ಹ್ಯಾಪಿ ಸಾಂಗನ್ನು ಸ್ಯಾಡ್ ಆಗಿ ಕೂಗ್ಕೊಂಡು ಹಾಡ್ತೀರಾ ಇಲ್ಲ ಓಕೆ ನಿಮಗೆ 24/7 ಸ್ಮೈಲೇ ಸೂಟ್ ಆಗುತ್ತೆ ಸೊ ವೆರಿ ವೆಲ್ ಸಾಂಗ್ ವಿಲ್ ಗೋ ಆನ್ ಟು ದ ಜಡ್ಜಸ್ ರಾಜ್ ಸರ್ ಹೇಗೆ ಅನ್ನಿಸ್ತು ಚೇತನಾ ಆ್ಯಂಡ್ ಹರ್ ಕಸಿನ್ ಮಾನ್ಸಾ ಅವರ ಹಾಡು ಚೇತನಾ ನಿಮ್ಮ ಮಮ್ಮಿ ಹಾಡಲ್ವಾ ಹಾಡ್ತಾರೆ ಬಟ್ ಈಗ ಅಭ್ಯಾಸ ಇಲ್ಲದೆ ಸ್ವಲ್ಪ ಕಷ್ಟ ಆಗ್ತದೆ ಓ ಹಾಗೆ ಲೈಕ್ ಕಸಿನ್ ಕರ್ಕೊಂಡು ಬಂದಿರಲ್ಲ ಅದಕ್ಕೆ ಕೇಳಿದೆ ಬಟ್ ಇಟ್ ವಾಸ್ ಗುಡ್ ಯು ಆರ್ ಆಲ್ಸೋ ರೆಗ್ಯುಲರ್ ಸಿಂಗರ್ ಹಾಡ್ತೀರಾ ನೀವು ಓಕೆ ಒಟ್ಟಿಗೆ ತುಂಬ ಪ್ರಾಕ್ಟೀಸ್ ಮಾಡಿದ್ದೀರಿ ಅನಿಸ್ತದೆ ಆ ಸಂಗತಿಗಳೆಲ್ಲ ಒಟ್ಟೊಟ್ಟಿಗೆ ಹಾಡೋಕ್ಕೆ ಟ್ರೈ ಮಾಡ್ತಿದ್ರು ಬಟ್ ಶಿ ವಾಸ್ ಸಮ್ವೇರ್ ಮಿಸ್ಸಿಂಗ್ ಔಟ್ ಬಟ್ ತುಂಬ ಚೆನ್ನಾಗಿತ್ತು ಗುಡ್ ಕಂಗ್ರ್ಯಾಟ್ಸ್ ಥ್ಯಾಂಕ್ ಯು ರಾಜ್ ಸರ್ ಥ್ಯಾಂಕ್ ಗಾಡ್ ಶಿ ವಾಸ್ ಮಿಸ್ಸಿಂಗ್ ಔಟ್ ಇಲ್ಲಾಂದ್ರೆ ಅವ್ರು ಫೈನಲಿಸ್ಟ್ ಆಗಿ ಬರಬೇಕಿತ್ತು ಸೊ ವಿ ಆರ್ ಹ್ಯಾಪಿ ದಟ್ ಚೇತನಾ ಇಸ್ ನಾಟ್ ಮಿಸ್ಡ್ ಔಟ್ ಶಿ ಇಸ್ ಅ ಫೈನಲಿಸ್ಟ್ ಅಲ್ವಾ ಸೊ ವೆರಿ ಗುಡ್ ಎನಿಥಿಂಗ್ ಯು ವಾಂಟ್ ಟು ಸೇ ಟು ಯೋರ್ ಪೇರೆಂಟ್ಸ್ ಆನ್ ದಿಸ್ ಸ್ಟೇಜ್ ಅವರ ಸಪೋರ್ಟ್ನಿಂದಾಗಿ ಅವರ ಪ್ರೋತ್ಸಾಹದಿಂದಾಗಿ ನೀವು ಈ ವೇದಿಕೆಗೆ ಬಂದಿದ್ದೀರಾ ಡು ಯು ವಾಂಟ್ ಟು ಸೇ ಸಮಥಿಂಗ್ ಟು ಯೋರ್ ಪೇರೆಂಟ್ಸ್ ಅಮ್ಮ ನನ್ನನ್ನು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಐ ಸಮ್ ಹೌ ಡೋಂಟ್ ಪ್ರಾಕ್ಟೀಸ್ ಆಫನ್ ಬಟ್ ಈ ಸ್ಟೇಜಿಗೆ ಬಂದಮೇಲೆ ಅಟ್ಲೀಸ್ಟ್ ಫಾರ್ ದ ರೌಂಡ್ಸ್ ಐ ಪ್ರಾಕ್ಟೀಸ್ ಅ ಲಾಟ್ ಸೊ ಶಿ ಈಸ್ ಹ್ಯಾಪಿ ಅಬೌಟ್ ದ್ಯಾಟ್ ಆ್ಯಂಡ್ ಪಪ್ಪನ ಬಗ್ಗೆ ಹೇಳಬೇಕಾದ್ರೆ ವೆರೆವರ್ ಐ ಗೋ ಕರ್ಕೊಂಡು ಬರೋದಾಗಲಿ ಕರ್ಕೊಂಡು ಹೋಗೋದಾಗಲಿ ಎಲ್ಲ ಮಾಡ್ತಾರೆ ಆ್ಯಂಡ್ ಪ್ರತಿ ಪರ್ಫಾರ್ಮೆನ್ಸ್ ಇದು ರೆಕಾರ್ಡಿಂಗ್ ಅವ್ರ ಹತ್ರ ಇದೆ ಸೊ ಅವರ ಸಪೋರ್ಟ್ ಇಲ್ಲದೆ ಡೆಫಿನೆಟ್ಲಿ ಆಗ್ತಿರ್ಲಿಲ್ಲ ಬರಲಿಕ್ಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಪಾಪ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ನಿಮಗೆ ತುಂಬ ಹೆಮ್ಮೆ ಆಗ್ತಾ ಇರಬೇಕು ನಿಮ್ಮ ಮಗಳು ಇಲ್ಲಿದ್ದಾರೆ ಸೊ ದಟ್ ಇಸ್ ವಾಟ್ ದಿಸ್ ಸ್ಟೇಜ್ ಇಸ್ ಅಬೌಟ್ ಈ ಫ್ಯಾಮಿಲಿ ರೌಂಡಲ್ಲಿ ನಮಗೆ ನೀಡಿದಂತಹ ಪ್ರೋತ್ಸಾಹ ತಂದೆ ತಾಯಿ ಆಗಿರ್ಬೋದು ಕಸಿನ್ಸ್ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಇವ್ರನ್ನೆಲ್ಲ ನೆನೆಸುವಂತಹ ಒಂದು ವೇದಿಕೆ ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಶಶಿ ಸೋಪ್ ಅರುಣಾ ಮಸಾಲ ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಡೋಂಟ್ ಗೋ ಎನಿವೇ ಬಿ ರೈಟ್ ದೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಟ್ಟಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಜೀವನ ಸಾಗದು ವೆರಿ ಬೋಲ್ಡ್ ವಾಯ್ಸ್ ಹುಲಿಯ ಗರ್ಜನೆ ಆ ಹುಲಿಯ ಹಿಂದೆ ಸಿಂಹ ಗರ್ಜನೆ ಅನ್ನೋದು ಇವತ್ತು ಗೊತ್ತಾಯಿತು ನಿಮ್ಮ ವಾಯ್ಸ್ ಕೂಡ ತುಂಬ ಬೋಲ್ಡ್ ಇದೆ ಇಬ್ಬರದು ವಾಯ್ಸ್ ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ ಆದರಿಲ್ಲಿ ನಾನು ನಿನ್ನ ಕೈ
ಲೋಕದಲ್ಲಿ ಗಂಡು ಹೆಣ್ಣಿಗೆ ಆಸರೆ, ಅದರಲ್ಲಿ ಯಾರು ಯಾರ ಕೈ ಸೆರೆ. ಬಲೆ ಪದಪನ್ಲೆ ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಇದೀಗ ಬರುವಂತಹ ನೆಕ್ಸ್ಟ್ ಕಲಾವಿದ ಟಾಪ್ ಫೈನಲಿಸ್ಟ್ ಆಗಿದ್ರು ಕೂಡ ಈ ವೇದಿಕೆಗೆ ಬಂದ ಮೇಲೆ ಜಡ್ಜಸ್ನ ಕೈಯಲ್ಲಿ ಸಿಕ್ಕಿದಂತಹ ಒಂದು ಬಿರುದು ರಾಕ್ ಸ್ಟಾರ್. ಯಾರ ಬಗ್ಗೆ ಹೇಳ್ತಾ ಇದ್ದೇನೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ. ಈ ರಾಕ್ ಸ್ಟಾರ್ ಜೊತೆ ಬರ್ತಾ ಇದ್ದಾರೆ ಸೀನಿಯರ್ ರಾಕ್ ಸ್ಟಾರ್ ಅಂದರೆ ಅವರ ತಂದೆಯವರು ಉಪನ್ಯಾಸಕರಾದಂತಹ ರಮೇಶ್ ಮಯ್ಯ ಒಟ್ಟಿಗೆ ಉಜಿರೆಯಿಂದ ಎಸ್ ರಜತ್ ಮಯ್ಯ ಹಾಗೂ ಅವರ ತಂದೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ದ ಡ್ಯೂ. ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ಮಿನುಗದು, ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು, ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೆರೆ, ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೆರೆ, ಕೂಡಿ ನಲಿವಾಸೆ ಮನದಿ ಕಾದಿರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಓಕೆ, ಆರ್ ಜೋಡಿ, ತಂದೆ ಮಗನ ಜೋಡಿ. ನಾವು ಯಾವಾಗಲೂ ಹೇಳುವಾಗ ತಾಯಿ ತುಂಬ ಮುಖ್ಯ, ತಾಯಿ ಎಲ್ಲದಕ್ಕೆ ಸಪೋರ್ಟ್ ಮಾಡ್ತಾರೆ, ತಾಯಿ ಇಲ್ಲದೆ ಆಗೋದಿಲ್ಲ ಹೇಳೋದಕ್ಕೆ ಇದು ಎಕ್ಸಾಕ್ಟ್ ಒಂದು ಎಕ್ಸಾಂಪಲ್. ತಂದೆನೂ ಅಷ್ಟೇ ಮುಖ್ಯ. ಎಷ್ಟು ಉತ್ತಮವಾಗಿ ಸಪೋರ್ಟ್ ಮಾಡಿದ್ದಾರೆ.
ತುಂಬ ಚೆನ್ನಾಗಿ ಹಾಡಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಡ್ತಾ ಹಾಡ್ತಾ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನೀವು ಆ್ಯಕ್ಷನ್ ಮಾಡ್ತಾ ಮಾಡ್ತಾ ಭಾವುಕರಾಗಿ ಕೈ ತೋರಿಸ್ತಾ ಆ ವರ್ಡ್ ಒಂದು ಸ್ವಲ್ಪ ಟ್ಯೂನ್ ಆ ಕಡೆ ಈ ಕಡೆ ಆಯಿತು. ಯಾರಕ್ಕೆ ಕೈ ತೋರಿಸ್ತಾ ಇದ್ರಿ? ಹಾಡು ಹಾಗೆ ಇತ್ತಲ್ಲ, ಹಾಡು ಹಾಗೆ ಇತ್ತು, ಹೌದು. ನೀರ ಬಿಟ್ಟು ಇಲ್ಲದ ಮೇಲೆ ಹಾಗೆ ನಾವಿಬ್ರಲ್ಲ, ಮತ್ತೆ ಸಂಸಾರದ ಬಂಡಿ ಹೋಗ್ಬೇಕಾದ್ರೆ ಅದಕ್ಕೆ 2 ಚಕ್ರ ಬೇಕಲ್ಲ, ಅಲ್ಲಿದ್ದಾಳ. ಓಹೋ, ಆ 2 ಚಕ್ರ ತೋರಿಸ್ತಾ ಇದ್ರ. ಚಕ್ರ ಸ್ವಲ್ಪ ಓಡಿಸ್ಕೊಂಡು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇವೆ ಮೇಡಮ್, ಪ್ಲೀಸ್. ಅದೇ ಅನ್ಸ್ಕೊಳ್ಳೋದು, ಸ್ವಲ್ಪ ಭಾವಕರಾಗಿ ಆ ಕಡೆ ಈ ಕಡೆ ಹೋಗುವಾಗ ವರ್ಡ್ಸ್ ಎಲ್ಲೋಯ್ತು ಗೊತ್ತಿಲ್ಲ, ಖಾಲಿ ಆ ಕಡೆ ಅವ್ರು ಮೇಡಮ್ ಮಾತ್ರ ಕಾಣಿಸ್ತಾ ಇದ್ರು. ಮೇಡಮ್, ಈ ವೇದಿಕೆಗೆ ಮೊದಲಾಗಿ ಸ್ವಾಗತ. ಇವತ್ತಿನವರೆಗೂ ಮಗನ್ನ ಈ ವೇದಿಕೆಯಲ್ಲಿ ಹಾಡೋದನ್ನು ನೋಡಿದ್ದೀರಾ. ಇವತ್ತು ಮಗನ ಜೊತೆ ಗಂಡ ಕೂಡ ಹಾಡಿದ್ದಾರೆ, ಗಂಡನ ಜೊತೆ ನೀವು ಕೂಡ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಏನು ಹೇಳಬೇಕು ಅಂತ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ಕಾಣಿಸ್ತಾ ಇದೆ. ಅದನ್ನು ನೀವು ವ್ಯಕ್ತಪಡಿಸ್ಬೇಕು, ನಮಗೂ ಗೊತ್ತಾಗಬೇಕು ಖುಷಿ ಆಗ್ತಾ ಇದೆ ಅಂತ. 1-2 ಮಾತಲ್ಲಿ ಅದನ್ನು ವ್ಯಕ್ತಪಡಿಸ್ಬೇಕು. ಫೈನಲ್ಲರೇ ಬಂದದ್ದು ಖುಷಿಯಾಗಿದೆ. ನಮ್ಮ ಟಿವಿ ಅವಕಾಶಕ್ಕೆ ಧನ್ಯವಾದ. ಓಕೆ, ಎಸ್. ಲೋಕದಲ್ಲಿ ಗಂಡು ಹೆಣ್ಣಿಗೆ ಆಸರೆ, ಅದರಲ್ಲಿ ಯಾರು ಯಾರ ಕೈ ಸೆರೆ? ಯಾರು? ಮನೇಲಿ ನೀವು ಅಧ್ಯಾಪಕರು, ಮನೆಯಲ್ಲೂ ನೀವು ಶಿಸ್ತು ಪಾಲಿಸ್ತೀರಾ? ಅಲ್ಲ ಅವ್ರದ್ದೇ ಶಿಸ್ತಾ? ಇಲ್ಲಿ ಮನೆಯಲ್ಲಿ ಅವ್ರದ್ದೇ ಶಾಲೆಯಲ್ಲೂ ಅವರೇ ಅಧ್ಯಾಪಕರು, ಮನೇಲಿ ಅವರೇ ಅಧ್ಯಾಪಕರು. ಒಬ್ರು ಬಿಟ್ಕೊಡೋದಿಲ್ಲ, ಇಬ್ಬರು ಒಬ್ರೊಬ್ರನ್ನ ಬಿಟ್ಕೊಡಲ್ಲ. ಗುಟ್ಟು ಬೇಕಾದ್ರೆ ಹಾಗಾದರೆ ರಜತನ್ನ ಇಡಬೇಕು. ಓಕೆ, ರಜತ್ ಶಾಲೆಯಲ್ಲಿ ಅವರ ಅಧ್ಯಾಪಕರು, ರೈಟ್, ಒಪ್ಕೊಂಡ್ವಿ. ಮನೇಲಿ ಏನಾದರೂ ಡಿಸಿಷನ್ ಕೊಡಬೇಕಾದ್ರೆ ಅವರೇ ಅಧ್ಯಾಪಕರು, ಓಕೆ, ಒಪ್ಕೊಂಡ್ವಿ. ಆದರೆ ಈ ಹಾಡು ಕಲಿಬೇಕಾದ್ರೆ ಆವಾಗಲಾದರೂ ನೀವು ಸ್ವಲ್ಪ ಲೀಡರ್ಶಿಪ್ ತಗೊಂಡು ನಾನೇ ಟೀಚರ್, ನಾನೇ ಗುರು, ಅಪ್ಪ ಹೀಗೆ ಹಾಡಿ ಅಂತ ಹೇಳಿರ್ಬೋದು. ಅದನ್ನು ನಿಮ್ಮ ಶಿಷ್ಯ ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡಿದರು? ಅದೇ ಹಾಡು ಹೇಳುವ ಅಂತ ಹೇಳ್ಕೊಳ್ಳಿ ಅವ್ರಿಗೆ ಖುಷಿ ಆಯ್ತು, ಯಾಕಂದ್ರೆ ಆ ಸಾಂಗ್ ಅವರಿಗೆ ತುಂಬ ಇಷ್ಟ. ಗೊತ್ತಾಯ್ತು, ಇಷ್ಟ ಅಂತ ತುಂಬ ಸರಿಯಾಗಿ ಗೊತ್ತಾಯ್ತು. ಖಂಡಿತ ಅದೇ ಹಾಡುವ, ಒಳ್ಳೆ ಪ್ರಾಕ್ಟೀಸ್ ಮಾಡುವ ಅಂತೇಳಿ ಪ್ರಾಕ್ಟೀಸ್ ಮಾಡಿದ್ವಿ, ಅವರು ಚೆನ್ನಾಗಿ ಹಾಡಿದ್ರು ಅಂತ. ಆದರೆ ಅವ್ರು ಪ್ರಾಕ್ಟೀಸ್ ಮಾಡುವಾಗ ಯಾವುದೋ ಒಂದು ಬೇರೆ ಸ್ಟೈಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಲಿರಿಕ್ಸ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಮಮ್ಮಿನ ಎದುರುಗಡೆ ಕೂತ್ಕೊಳ್ಸಿ ವಿಸಿಲ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಕರೆಕ್ಟಾ ಸರ್? ನಮಗೆ ಉಡ್ತಾ ಖಬರ್, ನಮ್ಮ ಸೋರ್ಸಸ್ ಎಲ್ಲ ತುಂಬ ಇದೆ, ನಮಗೆ ಬರುತ್ತೆ ನ್ಯೂಸ್. ಅದನ್ನು ಒಂದು ಸ್ವಲ್ಪ ಹಾಡಿ ತೋರಿಸ್ತಿದ್ರೆ ಮೇಡಮ್, ನೀವು ಸ್ವಲ್ಪ ಎದುರುಗಡೆ ನಿಮ್ಮನ್ನು ನೋಡಿ, ಹತ್ತಿರ ಇದ್ದರೆ ಅವ್ರಿಗೆ ಹಾಡೋಕ್ಕಾಗಲ್ಲ, ಸ್ವಲ್ಪ ದೂರ ಮೇಡಮ್. ಹಾಂ, ಈಗ ಅದನ್ನು ಎಸ್. ಥ್ಯಾಂಕ್ ಯು ಸೂಪರ್. ತುಂಬ ಚೆನ್ನಾಗಿ ವಿಸಿಲನ್ನು ಹೊಡೆದಿದ್ದೀರಾ ಮೇಡಮ್. ಸ್ವಲ್ಪ ದೂರ ಇದ್ದಿದ್ದರಿಂದಾಗಿ ಕಾನ್ಸಂಟ್ರೇಷನ್ ಎಲ್ಲ ಡೈವರ್ಷನ್ ಆಗಲಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ರಜತ್, ಇಲ್ಲಿರೋರೆಲ್ಲ ನಿಮ್ಮ ಫ್ರೆಂಡ್ಸಾ? ಖಂಡಿತ. ಟಾಪ್ 11 ಎಲ್ಲರೂ ಬೆಸ್ಟ್ ಫ್ರೆಂಡ್ಸ್, ಎಲ್ಲರೂ ಟಾಪ್ 11 ಎಲ್ಲರೂ. ಓಕೆ, ಶ್ಯೂರ್. ನೀವು ಇಷ್ಟವರೆಗೆ ಹಾಡಿದಂಥ ಎಲ್ಲ ಸಾಂಗಲ್ಲಿ ನನಗೆ ತುಂಬ ಇಷ್ಟ ಆದದ್ದಂದರೆ ನಿಮ್ಮ ಬ್ರೆತ್ಲೆಸ್ ಸಾಂಗ್. ಒಂದೇ ಉಸಿರಲ್ಲಿ ಆ ಹಾಡನ್ನು ಹೇಗೆ ಹಾಡಿದಿರ ಗೊತ್ತುಂಟಲ್ಲ? ಗೊತ್ತಿದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ವೀಕ್ಷಕರಿಗೂ ಗೊತ್ತಿದೆ. ಹಾಗಾದರೆ ಈಗ ಒಂದೇ ಉಸಿರಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ 11 ಜನರದ ಹೆಸರನ್ನು ಪಟ್ 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 ಅಂತ ಹೇಳಬೇಕು. ಓಕೆನಾ? ಒಂದು ನಿಮಿಷ, ರೆಡಿ? ಓಕೆ, 3, 2, 1, ಎಸ್. ವಿನುಷ್ ಭಾರದ್ವಾಜ್, ಐರಾ, ಕೀರ್ತನ್ ಹಳ್ಳ. ಪಟ್ 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 ಅಂತ. ವಿನುಷ್ ಭಾರದ್ವಾಜ್, ಚೇತನಕ್ಕ, ಕೀರ್ತನ್ ಹಳ್ಳ, ಐರಾ, ವೈಷ್ಣವಿ, ಲಹರಿ, ನಿಹಾಲ್, ನಿಶಾನ್ ರೈ, ವೈಷ್ಣವಿ ಕಿಣಿ, ಪ್ರಜ್ಞಾ ಅಡಿಗ. ನೋಡಿ ಹೇಳೋದಾದ್ರೆ ನಾನು ಹೇಳೋದಿಲ್ವಾ? ಓಕೆ, ಎನಿವೇಸ್, ನೋ ಪ್ರಾಬ್ಲಮ್. ರಜತ್ ಆ್ಯಂಡ್ ರಜತ್ಸ್ ಡ್ಯಾಡಿ ವೆರಿ ವೆಲ್ ಪರ್ಫಾರ್ಮ್. ವಿ ಗೋ ಆನ್ ಟು ದ ಜಡ್ಜಸ್ ಫಾರ್ ದ ಕಮೆಂಟ್ಸ್. ಕಿಟ್ಟು ಸರ್. ಓಕೆ, ಮಿಸ್ಟರ್ ರಜತ್, ನಮಸ್ತೆ ಸರ್. ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದ ಸರ್. ಇಬ್ಬರಿಗೂ ಕೂಡ. ನಮಸ್ತೆ. ನಿಮ್ಮ ವಾಯ್ಸ್ ಸೀಕ್ರೆಟ್ ಏನನ್ನೋದು ಇವತ್ತು ಗೊತ್ತಾಯ್ತು ನನಗೆ. ವೆರಿ ಬೋಲ್ಡ್ ವಾಯ್ಸ್.
ಹುಲಿಯ ಗರ್ಜನೆ, ಆ ಹುಲಿಯ ಹಿಂದೆ ಸಿಂಹ ಗರ್ಜನೆ ಅನ್ನೋದು ಇವತ್ತು ಗೊತ್ತಾಯಿತು. ನಿಮ್ಮ ವಾಯ್ಸ್ ಕೂಡ ತುಂಬ ಬೋಲ್ಡ್ ಇದೆ, ಇಬ್ರದ್ದು ವಾಯ್ಸ್. ಸಿಂಹನ So- ಹಿಂದೆ ಸಿಂಹಿಣಿ ಕೂಡ ಇದ್ದಾರೆ. ಡೆಫಿನೆಟ್ಲಿ, ಬಟ್ ಅವ್ರು ಹಾಡ್ಬೋದು. ಎಸ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ವೆರಿ ಸಪೋರ್ಟಿವ್. ಯಾವಾಗ ಫಾದರ್ ಒಂದು ಕಲೆಯಲ್ಲಿ ಸ್ಟ್ರಾಂಗ್ ಆಗಿರ್ತಾರೋ ಆವಾಗ ಮಗನಿಗೆ ಅದರಷ್ಟು ದೊಡ್ಡ ಶಕ್ತಿ ಯಾವುದಿರಲ್ಲ. ಖಂಡಿತ. ಸೊ ಯು ಆರ್ ವೆರಿ ಲಕ್ಕಿ. ಖಂಡಿತ ಸರ್, ನನ್ನ ಸಂಗೀತಕ್ಕೆ ಇವರೇ ಸ್ಫೂರ್ತಿ ಸರ್, ತಂದೆ. ಎಸ್ ಎಸ್ ಇವರೇ ಮೊದಲ ಗುರು ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ರಜಾ. ಧನ್ಯವಾದ ಸರ್. ಅವನು 3ನೇ ವಯಸ್ಸಿನಲ್ಲೇ ನಾನು ವಿಸಿಲ್ನಲ್ಲಿ ಹಾಡ್ತಾ ಇರುವಾಗ ಅದನ್ನು ಕೇಳಿ ಹಾಡ್ತಿದ್ದ ಅವನು. ನನಗೆ ಅದು ಕೂಡ ಒಂದು ವಿಚಿತ್ರ ಅನ್ನಿಸ್ತು. ಸಿಂಹ ಗರ್ಜನೆ ಅದು ವಿಸಿಲ್ ಆಗೋಯ್ತಲ್ಲ ಅನ್ನುವಂಥದ್ದು. ಯಾಕಂದರೆ ವಿಸಿಲ್ ಎಲ್ಲರೂ ಹಾಕ್ತಾರೆ, ಆದರೆ ಶ್ರುತಿನಲ್ಲಿ ಯಾರೂ ಆಗಲ್ಲ ಅದು. ನಾನು ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಆಗಲ್ಲ ಅದು. ವಿಸಿಲ್ ಕೂಡ ಹೊರಗಡೆ ಬರಲ್ಲ. ಬಟ್ ವೆರಿ ಲಕ್ಕಿ. ಆಲ್ ದಿ ಬೆಸ್ಟ್. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಜತ್, ಥ್ಯಾಂಕ್ ಯು ಪಾಪಾ, ಥ್ಯಾಂಕ್ ಯು ಮಮ್ಮಿ, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್. ನಮ್ಮ ಕಾರ್ಯಕ್ರಮದ ಕೋ-ಸ್ಪಾನ್ಸರ್ಸ್ ಆಗಿದ್ದಾರೆ ಉಷಾ ಜ್ಯುವೆಲ್ಲರ್ಸ್, BC ರೋಡ್, ಮೆಡ್ಫಾಸ್ ಸಿರಮಿಕ್ಸ್, ಬಂದರ್, ಮಂಗಳೂರು. ಕೇನ್ ಪ್ರಾಪರ್ಟೀಸ್ ಇಸ್ ಅ ಮೇನ್ ಸ್ಪಾನ್ಸರ್, ಸಿಟಡೆಲ್ ಡೆವಲಪರ್ಸ್ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅರುಣಾ ಮಸಾಲಾಸ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಾವು ಈಗ ತಗೊಳ್ತಾ ಇದ್ದೀವಿ ಒಂದು ಪುಟ್ಟದಾದಂಥ ಬ್ರೇಕ್. ವಿಲ್ ಬಿ ರೈಟ್ ಬ್ಯಾಕ್. ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಡಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ. ಹಾಡಿದ್ದು ತುಂಬ ಚೆನ್ನಾಗಿತ್ತು. ಒಂದು ಈ ತಾಯಿ ಮಗನ ಹಾಡಿಗೆ ಸೂಕ್ತವಾದ ಹಾಡನ್ನು ಸಿಲೆಕ್ಟ್ ಮಾಡಿದ್ರಿ ನೀವು. ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ ಹೊರಗೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಬಲೆ ಪದಪನ್ಲೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಟು ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಕರಾವಳಿ ಕರ್ನಾಟಕದಲ್ಲಿ ಎಲ್ಲರೂ ಕಾದುಕೊಳ್ತಿರುವಂತಹ ಸಿಂಗರ್ಸ್ನ ಪರ್ಫಾರ್ಮೆನ್ಸಸ್ ನಡೀತಾ ಇದೆ. ಅದು ಕೂಡ ಸೋಲೋ ಪರ್ಫಾರ್ಮೆನ್ಸ್ ಅಲ್ಲ, ಫ್ಯಾಮಿಲಿ ಮೆಂಬರ್ಸ್ನ ಜೊತೆಗೆ. ಸೊ ವೆಲ್ಕಮ್ ಬ್ಯಾಕ್ ಟು ದ ಫ್ಯಾಮಿಲಿ ರೌಂಡ್ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ನ ಬಗ್ಗೆ ಹೇಳ್ತಾ ಇದ್ದೇವೆ. ಈ ಕಂಟೆಸ್ಟೆಂಟನ್ನು ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಯಾವ ಅಡ್ಜೆಕ್ಟಿವ್ ಬೇಡ, ಯಾವ ಪ್ರಶಂಸೆನೂ ಬೇಡ, ಏನೂ ಬೇಡ, ಒಂದು ವರ್ಡಲ್ಲಿ ಹೇಳುವಾಗ ಯಾರು ಅಂತ ಗೊತ್ತಾಗುತ್ತೆ. ಸೊ ಈಗ ಬರ್ತಾ ಇದ್ದಾರೆ ನಮ್ಮ ಸೂಪರ್ ಸಿಂಗರ್ ಫ್ಯಾಮಿಲಿಯ ಪೋಖ್ರಿ ಅವರ ಮುದ್ದಾದ ಅಮ್ಮನ ಜೊತೆಗೆ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಪೋಖ್ರಿ ಕೀರ್ತನ್ ವಿತ್ ಹಿಸ್ ಮದರ್ ಮಿಸಸ್ ಶಾಂಭವಿ. ಎದೆಯಾಳದಲ್ಲಿ ಕಾಡಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಡಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ ಹೊರಗೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು.
ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ನೋಡು ಹೊರಗೆ ನನ್ನ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ನೋಡು ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಉದ್ವಗಮನ ಓವಗಾದ ಗಗನ ಓವಗಾದ ಗಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ಅಮ್ಮ ಪೋಖ್ರಿ ಹುಡುಗನ ಜೊತೆ ವೇದಿಕೆ ಹಂಚ್ಕೊಳ್ಳುವಂತಹ ಸೌಭಾಗ್ಯ ನಿಮಗೆ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ವೆರಿ ವೆಲ್ ಸಂಗ್. ಕೀರ್ತನ್, ಎಸ್, ಹೇಗೆ ಅನ್ನಿಸ್ತಾ ಇದೆ ಅಮ್ಮ? ಖುಷಿ ಆಯಿತು. ಖುಷಿ ಆಯ್ತು. ಫಸ್ಟ್ ಟೈಮ್ ನಾನು ಸ್ಟೇಜಲ್ಲಿ ಬಂದು ಹಾಡಿದ್ದೆ ಅಂದರೆ. ವಾವ್, ಸೂಪರ್. ಪ್ರೋತ್ಸಾಹ, ಸಪೋರ್ಟ್, ಸಹಕಾರ ಅಂದರೆ ಹೀಗಿರಬೇಕು. ಹಾಡ್ಲಿಕ್ಕೆ ಬರಲಿ ಬರದೇ ಇರಲಿ, ಮಗನಿಗೆ ಫ್ಯಾಮಿಲಿ ಸುತ್ತು ಅಂತ ಇದ್ದ ತಕ್ಷಣ ಎದ್ದು ಬಂದು ಹಾಡೋದು ಮೈಕ್ ಮೇಲೆ. ನರ್ವಸ್ನೆಸ್ ಇಲ್ಲ, ಸ್ಕೇರ್ಡ್ ಇಲ್ಲ, ಏನೂ ಇಲ್ಲ. ಫಸ್ಟ್ ಟೈಮ್ ವೇದಿಕೆಗೆ ಬಂದು ತುಂಬ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು. ಈಗ ವೇದಿಕೆಗೆ ಬಂದು ಜಾಸ್ತಿ ಖುಷಿ ಆಯ್ತಾ, ಅಲ್ಲ ಮಗ ಫೈನಲ್ಸಿಗೆ ಸೇರಿದ್ದಾನೆ ಅಂತ ತುಂಬ ಖುಷಿ ಆಯ್ತಾ? ಎರಡು ಅದರ ಸೈಡಲ್ಲಿ ಅದು ಎರಡೂ ಒಂದು ಸಾಧನೆನೇ. ಆದರೆ ನಾವು ಫಸ್ಟಿಂದ ಕೇಳ್ತಾ ಇರೋದು ನಮ್ಮ ಫೈನಲಿಸ್ಟ್ ಕೀರ್ತನ್ ಪೋಖ್ರಿ ಅಂತ. ಹಾಗೆ ಏನು ಪೋಖ್ರಿ ಮಾಡ್ತಾನೆ ಮನೆಯಲ್ಲಿ? ಅಂದರೆ ಅವರು ಟ್ವಿನ್ಸ್, ಇಬ್ರು ಪೋಖ್ರಿನಾ? ಇಬ್ರು ಪೋಖ್ರಿ ಇದ್ರು. ಇವನು ಸ್ವಲ್ಪ ಜಾಸ್ತಿನೇ. ಅವನ ಪಾಪ ಸುಧಾರ್ಗ. ಇವನೊಂದು ಸ್ಕೂಲಲ್ಲಿ ಎಲ್ಲ ಕಡೆಯಲ್ಲಿ ಸ್ವಲ್ಪ ಜಾಸ್ತಿ ಪೋಖ್ರಿ ಇತ್ತು. ಏನು ಮಾಡ್ತಾನೆ ಹಾಗೆ? ಅಷ್ಟೇನಿಲ್ಲ, ಅಷ್ಟು ಪ್ರೋಕರಿ ಅಷ್ಟಿಲ್ಲ, ಇಷ್ಟಿದೆ. ಇಷ್ಟು ಎಷ್ಟು ಅದೇನದು? ಅಂದರೆ ಅವನಿಗೆ ಒಂದು 2ನೇ ಕ್ಲಾಸಲ್ಲಿ ಇರಬೇಕಿದ್ರೆ ತಬ್ಲಾ ಕಲಿಬೇಕು ಅಂತ. ಹಾಂ, ಮತ್ತೆ 5ನೇ ಕ್ಲಾಸಲ್ಲಿ ಸೇರಿಸಿದ್ವಿ ತಬ್ಲಾ ಅಂತ. 2ನೇ ಕ್ಲಾಸಲ್ಲಿ ಕೂಗ್ಲಿಕ್ಕೆ ಶುರು ಮಾಡಿದವನು ಪಾಪ 5ನೇ ಕ್ಲಾಸ್ವರೆಗೆ ಅಳ್ತಾನೆ ಇದ್ದ. ತಬ್ಲಾ ತಬ್ಲಾ ತಬ್ಲಾ. 5ನೇ ಕ್ಲಾಸಲ್ಲಿ ಸೇರಿಸಿದ್ರಿ. ಹಾಂ, ಅದರ ಪ್ರಯೋಗವನ್ನೆಲ್ಲ ಅವನು ಕ್ಲಾಸಲ್ಲಿ ಮಾಡ್ತಾ ಇದ್ದ. ಅವನಿಗೆ ಇದು ಪಿರಿಯಡ್ ಆಗ್ತಾ ಇರ್ತಿರ್ಲಿಲ್ಲ. ಎಲ್ಲ ಡೆಸ್ಕಿಗೆ ಹೊಡೆದಿದ್ದು ಕ್ಲಾಸಿಂದ ಗೆಟ್ ಔಟ್. ನಾವು ಕೆಲವು ಸಲ ನಾವು ಹೋಗಬೇಕು, ಒಳಗಡೆ ಸೇರಿಸ್ಬೇಕು, ಅಷ್ಟು ಇದಿದ್ದ. ಓಹೋ, ಆ ಥರದ ಪೋಖ್ರಿ. ಕೀರ್ತನ್, ಮೊದಲು ಅವಾಗೆಲ್ಲ ಚಿಕ್ಕ ಚಿಕ್ಕ ಪೋಖ್ರಿ. ಈಗ ದೊಡ್ಡವನಾಗಿದ್ದಾನೆ, ದೊಡ್ಡ ದೊಡ್ಡ ಪೋಖ್ರಿ. ಈಗ ಏನು ಮಾಡ್ತಾನೆ? ಈಗ ಯಾವ ಪೋಖ್ರಿ ಇಲ್ಲ, ಇವಾಗಲೂ ಓನ್ಲಿ ಸಂಗೀತ ಒಂದೇ ಅವನ. ವಾವ್, ಸೂಪರ್. ಓಕೆ, ಸಂಗೀತದಿಂದ ಪೋಖ್ರಿ ಹ್ಯಾಬಿಟನ್ನು ಕೂಡ ಸೈಡ್ ಇಟ್ಟಂತಹ ಕೀರ್ತನ್, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ತಾಯಿ ಜೊತೆ ವೇದಿಕೆಯಲ್ಲಿ ಹಾಡ್ತಾ ಇದ್ದೀರಾ, ಇಂಡಿವಿಜುವಲಿಯಾಗಿ ಹಾಡಿ ಎಲ್ಲರ ಕಡೆಯಿಂದನೂ ಪ್ರಶಂಸೆಯನ್ನು ಪಡೆದಂಥ ನೀವು ಇವತ್ತು ತಾಯಿ ಜೊತೆಗೆ ವೇದಿಕೆ ಮೇಲೆ ಹಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಅಮ್ಮನಕ್ಕಿಂತ ನನಗೆ ಜಾಸ್ತಿ ಟೆನ್ಷನ್ ಇತ್ತು. ಎಂತ ಅಂದರೆ ಫಸ್ಟ್ ಟೈಮ್ ಅಮ್ಮ ಹಾಡೋದು ನನ್ನ ಈ ವೇದಿಕೆಯಲ್ಲಿ. ಒಂದು ವೇದಿಕೆಯಲ್ಲಿ ಹಾಡೋದೇ ಫಸ್ಟ್ ಟೈಮ್ ಅಂತ ನಾನು ಥಿಂಕ್ ಮಾಡ್ತಿದ್ದೆ, ಎಂತ ಆಗ್ಬೋದು, ರಿಸಲ್ಟ್ ಹೇಗೆ ಬರ್ತದೆ ಅಂತ. ರಿಯಲಿ ಒಳ್ಳೆ ಹಾಡಿದರು, ಆ ಫೀಲಿಂಗ್ ತುಂಬ ಒಳ್ಳೆ ಕೊಟ್ಟಿದ್ದಾರೆ ನನ್ನ ಅಮ್ಮ ಸಹ. ನಂಗೆ ಭಾರಿ ಖುಷಿ ಆಯಿತು ಕೇಳಿ, ತುಂಬ ಖುಷಿ ಆಯಿತು. ಕೀರ್ತನ್, ನೀವು ಟ್ವಿನ್ಸ್ ಅಲ್ವಾ? ಹೌದು. ನಿಮ್ಮ ಟ್ವಿನ್ ಬ್ರದರನ್ನು ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಹಾಡ್ಲಿಕ್ಕೆ? ಅವ್ರು ಹಾಡಲ್ವಾ? ಅವರು ಹಾಡುದಿಲ್ಲ, ಬಟ್ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ ನನಗೆ. ಸಜೆಷನ್ಸ್ ಕೊಡ್ತಾರೆ, ಹಾಗೆ ಕೂತ್ಕೊಂಡು ಅದು ಸರಿ ಅದು ತಪ್ಪು ಅಂತ ಹೇಳ್ತಾರೆ. ಈಗ ಅಮ್ಮ ಹೋದ ತಕ್ಷಣನೂ ಅದೇ ಹೇಳ್ತಾರೆ. ಅಂಥವ್ರು ಬೇಕು, ಅಂಥವ್ರು ಫ್ಯಾಮಿಲಿಯಲ್ಲಿ ಬೇಕು. ಹಾಗಾದ್ರೆ ಮಾತ್ರ ನಮ್ಮನ್ನ ತಿದ್ದುಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ಫ್ಯಾಮಿಲಿಯರಲ್ಲಿ ಅಂಥವ್ರು ಇದ್ರೆ ಸಾಲದು, ನಮ್ಮ ಕಾಂಪಿಟೇಷನ್ ಅಲ್ಲೂ ಬೇಕು. ಹೌದು, ನನ್ನ ಅಪ್ಪ ಸಹ ಒಳ್ಳೆ ಹೇಳ್ತಾರೆ, ಒಳ್ಳೆ ಸಜೆಷನ್ಸ್ ತುಂಬ ಒಳ್ಳೆ ಕೊಡ್ತಾರೆ. ಸ್ಟೇಜ್ ಮೇಲೆ ಬರಲ್ಲ? ಸ್ಟೇಜ್ ಮೇಲೆ. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ನಮ್ಮ ಜಡ್ಜಸ್ ಕಮೆಂಟನ್ನು ಕೊಡ್ತಾರೆ. ಎಸ್, ನಮ್ಮ ಇಂದಿನ ಸ್ಪೆಷಲ್ ಜಡ್ಜ್ ಆದಂಥ ವಿ ಮನೋಹರ್ ಅವರು ನಿಮ್ಮ ಜಡ್ಜ್ಮೆಂಟನ್ನು ನೀಡಬೇಕಂತ ಹೇಳ್ತೀನಿ. ಒಂದು ಮೊದಲು ಭಾಳ ಸಂತೋಷದ ವಿಷಯ ಏನಂತಂದರೆ, ಎಲ್ಲರೂ ಸಿನಿಮಾ ಹಾಡನ್ನು ಸೆಲೆಕ್ಟ್ ಮಾಡಿದರು, ನೀವು ಭಾವಗೀತೆಯನ್ನು ಸೆಲೆಕ್ಟ್ ಮಾಡಿದ್ರಿ. ಅದು ಒಂದು ಭಾಳ ಸಂತೋಷದ ವಿಷಯ. ಯಾಕಂತಂದರೆ ಇಂಥ ಕಾಂಪಿಟೇಷನಲ್ಲಿ ಭಾವಗೀತೆಯನ್ನು ಎಲ್ಲರೂ ಕಡೆಗಣಿಸ್ತಾರೆ, ಸಿನಿಮಾ ಹಾಡನ್ನೇ ಯೂಸ್ ಮಾಡ್ತಾರೆ. ಯಾಕಂದರೆ ಸಿನಿಮಾ ಪಾಪ್ಯುಲಾರಿಟಿ ಜಾಸ್ತಿ ಅಲ್ವಾ. ಬಟ್ ಈ ಹಾಡು ತುಂಬ ಪಾಪ್ಯುಲರ್ ಸಾಂಗ್ ಇದು. ಈಗ ಈ ಹಾಡಿನ ರಚನೆ ಮತ್ತು ಸಂಗೀತ ಯಾರ್ದು? ಅದು ನೋಡಿ ಬರಲಿಲ್ಲ. ಇದು ನಿಮಗೆ ಅಂತಲ್ಲ, ಇಷ್ಟು ಹೊತ್ತು ಹಾಡಿದವರು ಎಲ್ಲರಿಗೂ ನಾನು ಹೇಳೋ ಒಂದೇ ಇದು. ಯಾಕಂದರೆ ನೀವು ಈ ವೇದಿಕೆಯಲ್ಲಿ ಹಾಡಬೇಕಾದ್ರೆ ನಿಮಗೆ ಒಂದು ಹಾಡನ್ನು ಕೊಟ್ಟಂತಹ
ಆ ರಾಗ ಸಂಯೋಜಕ ಅಥವಾ ಸಂಗೀತ ನಿರ್ದೇಶಕ ಅವರನ್ನು ಸ್ಮರಿಸೋದು ಅವರಿಗೆ ಟ್ರಿಬ್ಯೂಟ್ ಕೊಟ್ಟ ಹಾಗೆ. ಇಂಥ ಒಂದು ಒಳ್ಳೆ ಹಾಡನ್ನು ನೀವು ಇಷ್ಟು ಜನ ಹಾಡಿದ್ರಲ್ಲ, ಅಷ್ಟು ಜನ ಒಳ್ಳೆ ಹಾಡನ್ನು ಹಾಡಿದರು. ಆದರೆ ಮ್ಯೂಸಿಕ್ ಡೈರೆಕ್ಟ್ರನ್ನ ಅವರು ಯಾರು ರೆಫರ್ ಮಾಡಿಲ್ಲ, ಹೇಳಿಲ್ಲ ಅವ್ರ ಬಗ್ಗೆ. ಯಾರು ಬರೆದಿದ್ದು ಅದರಲ್ಲಿ ಯಾರು ಹೇಳಿಲ್ಲ. ಅದು ಹೇಳಬೇಕಾದ್ದು ಸಿಂಗರ್ಸ್ ಇಂಥ ವೇದಿಕೆಯಲ್ಲಿ ಹೇಳಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾನು ಹೇಳ್ತೀನಿ. ಓಕೆ, ಇದು ಮುಂದಕ್ಕಾದರೂ ಯಾರಾದರೂ ಹಾಡೋರಿದ್ದರೆ ಕೂಡಲೇ ಯಾರಿಗಾದರೂ ಫೋನ್ ಮಾಡಿ, ವೇದಿಕೆ ಅಥವಾ ಮುಂಚೆ ಫೋನ್ ಮಾಡಿ ತಿಳ್ಕೊಂಡು ಬರೋದು ಒಳ್ಳೆಯದು. ಬಟ್ ಆದರೆ ಹಾಡಿದ್ದು ತುಂಬ ಚೆನ್ನಾಗಿತ್ತು. ಒಂದು ಈ ತಾಯಿ ಮಗನ ಹಾಡಿಗೆ ಸೂಕ್ತವಾದ ಹಾಡನ್ನು ಸಿಲೆಕ್ಟ್ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. BR ಲಕ್ಷ್ಮಣರಾವ್ ಬರೆದಿದ್ದು, ಅಶ್ವಥ್ ಅವರ ರಾಗ ಸಂಯೋಜನೆ. ಆಮೇಲೆ ಇನ್ನೇನು ತುಂಬ ಸಂಗೀತ ಕಲ್ತಿದ್ಯಾ? ಹೌದಾ? ಆವಾಗಲೇ ಇವರು ನಮ್ಮ ಆ್ಯಂಕರ್ ಅವರು ಹೇಳಿದರು ಪೋಖ್ರಿ ಹುಡುಗ ಅಂತ. ಬಹುಶಃ ನೀನು ಪೋಖ್ರಿ ಮಾಡಿದ್ರೆ ಅಮ್ಮ ಕೇಳಿದ ತಕ್ಷಣ ಅದು ನಾನಲ್ಲ ಇವನು ಅಂತ, ಅವನು ಪೋಖ್ರಿ ಮಾಡಿದಾಗ ನಾನಲ್ಲ ಇವನು ಅಂತ ಹೇಳೋದಕ್ಕೆ ನಿಮಗೆ ಒಳ್ಳೆ ಟ್ವಿನ್ಸ್ ಆಗಿ ಅದೊಂದು ಅನುಕೂಲ ಅಲ್ಲ? ಅಂದರೆ ಈಗ ಕಾಂಪಿಟೇಷನ್ಗೆ ಅವನು ಸಿಂಗರ್ ಆಗಿರೋ ಚೆನ್ನಾಗಿರ್ತಿತ್ತು, ನಿನ್ನ ಇನ್ನೊಬ್ಬ. ಯಾಕಂದರೆ ಸ್ವಿಮ್ಮರ್ ಸರ್, ಸ್ವಿಮ್ಮರಾ? ಸ್ಟೇಟ್ ಲೆವೆಲ್ ಸ್ವಿಮ್ಮರ್. ಅವ ಸ್ವಿಮ್ಮಿಂಗ್ ಹೋದ, ನಾನು ಸಂಗೀತಕ್ಕೆ ಬಂದೆ. ಒಂದು ಕೆಲಸ ಮಾಡಿ, ಇಬ್ಬರು ಸ್ವಿಮ್ಮಿಂಗು ಕಲೀರಿ, ಸಿಂಗಿಂಗು ಕಲೀರಿ. ಆವಾಗ ನೀನು ಹೋಗೋಕ್ಕಾಗದಿದ್ರೆ ನಾನೇ ಅವನು ಅಂತ ಅವನ್ನ ಕಳಿಸ್ಬೋದು. ಆದರೆ ಐಡೆಂಟಿಕಲ್ ಅಲ್ಲ, ನಾನ್ ಐಡೆಂಟಿಕಲ್. ಹೌದಾ? ಅವ ಹೈಟ್ ಇದ್ದ, ನಾನು ಸ್ವಲ್ಪ ಶಾರ್ಟ್. ಓಹೋ, ಅದೇ ಬೇರೆ ಬೇರೆ ಹೋದಾಗ ಗೊತ್ತಾಗೋದಿಲ್ಲ, ಅದು ಒಟ್ಟಿಗೆ ಹೋದಾಗ ಮಾತ್ರ ಅದು ಗೊತ್ತಾಗೋದು. ಹೌದು ಸರ್, ಹೌದು. ತಮಾಷೆ ಹೇಳಿದೆ. ಏನೇ ಆದರೂ ನಿಮ್ಮದು ಸಿಂಗಿಂಗ್ ಚೆನ್ನಾಗಿತ್ತು, ಸಂಗೀತ ಚೆನ್ನಾಗಿ ಇನ್ನೂ ಅಭ್ಯಾಸ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಕೀರ್ತನ್, ಇಷ್ಟೆಲ್ಲ ಪೋಖ್ರಿ ಬಗ್ಗೆ ಮಾತಾಡಿದ್ರು. ನಿಮಗೆ ನಿಮ್ಮ ಅಮ್ಮನಿಗೆ ಏನಾದರೂ ಹೇಳಬೇಕು ಅಂತಿದ್ಯಾ? ಪೋಖ್ರಿ ತನ ಬಿಟ್ಟಿದ್ದೀರಾ, ಫೈನ್, ಅಂಡರ್ಸ್ಟುಡ್. ಯಾವಾಗಲಾದರೂ ಏನಾದರೂ ಹೇಳಬೇಕಿತ್ತು ಅಮ್ಮನಿಗೆ, ಹೇಳಲಿಕ್ಕೆ ಆಗಲಿಲ್ಲ, ಈ ವೇದಿಕೆ ನಿಮಗೆ ಸಿಕ್ಕಿದೆ, ಏನಾದರೂ ಅಮ್ಮನಿಗೆ ಹೇಳಲಿಕ್ಕಿದೆಯಾ? ಯಾವುದಕ್ಕಾದ್ರೂ ಥ್ಯಾಂಕ್ ಯು ಆಗಿರ್ಬೋದು, ಯಾವುದಕ್ಕಾದ್ರೂ ಸಾರಿ ಆಗಿರ್ಬೋದು, ಯಾವುದಕ್ಕಾದ್ರೂ ಏನು ಹೇಳಲಿಕ್ಕಿಲ್ಲ. ಯಾಕಂದರೆ ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತಾರೆ, ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದೇ ಥ್ಯಾಂಕ್ ಯು ಹೇಳೋದು ಯಾವಾಗಲೂ ಹೇಳ್ತಿರ್ತಾರೆ, ಇಡೀ ವರ್ಷ ಹೇಳ್ಬೇಕಂತ ಅನಿಸ್ತದೆ. ಹಾಗೆ ಎವ್ರಿ ಡೇ ದೇ ಆರ್ ಸಪೋರ್ಟಿಂಗ್ ಮೀ ಲೈಕ್ ಎನಿಥಿಂಗ್. ಈವನ್ ಮೈ ಡ್ಯಾಡ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಹಾಗೆ ಆ್ಯಂಡ್ ಮೈ ಅಣ್ಣ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲ್ಲೆ ಪದ ಪನ್ಲೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ತಾ ಇದ್ದೇವೆ. ಕಮ್ ರೈಟ್ ಬ್ಯಾಕ್ ಬಿಕಾಸ್ ವಿಲ್ ಬಿ ಹಿಯರ್ ಇನ್ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್. ನಗುವ ನಯನ ಮಧುರ ಮೌನ ಮಿರಿವ ಹೃದಯ ಮಾತೆಗೆ ಹೊಸ ಭಾಷೆದು ರಸಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ಬಟ್ ಸ್ಟೇಜಲ್ಲಿರುವಾಗ ಎವ್ರಿ ಸೆಕೆಂಡ್ ಕೌಂಟ್ಸ್. ಶ್ರುತಿ ಮಿಸ್ ಆಗಬಾರ್ದು, ತಾಳ ಮಿಸ್ ಆಗಬಾರ್ದು, ಇದ್ರ ಜೊತೆ ಲಿರಿಕ್ಸ್ ನೆನಪಿಟ್ಕೋಬೇಕು, ಇದರ ಮೇಲೆ ಎಕ್ಸ್ಪ್ರೆಷನ್ನು. ಆಮೇಲೆ ಬೇರೆ ಎಲ್ಲ ಹೇಳ್ತಾರೆ, ಹಂಗೆ ಮಾಡಬೇಕಿತ್ತು, ಇಲ್ಲಿ ಕೈ ಎತ್ತಬೇಕಿತ್ತು, ಇಲ್ಲಿ ಕಾಲು ಎತ್ತಬೇಕಿತ್ತು ಅಂತ. ತುಂಬ ಕಷ್ಟ. ಸ್ಟೇಜ್ಗೆ ಬರೋ ಗೊತ್ತಾಗುತ್ತೆ. ಬಟ್ ಐ ಲವ್ ಯು ಇನ್ನೋಸೆನ್ಸ್. ನಾನು ಆ್ಯಕ್ಚುಲಿ ನಿಮ್ಮನ್ನು ನೋಡುವಾಗ ಯಾವ ಚಿಕ್ಕ ಮಗುನ ನೋಡಿದಾಗ ಅನಿಸ್ತು. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಹಾಗೆ ಜೊತೆಯಾಗಿರಿ, ಅದ್ರ ಜೊತೆಗೆ ವೈಷ್ಣವಿ ಕೂಡ ಇದ್ದಾಳೆ ಅಂತ ಸ್ವಲ್ಪ ಜ್ಞಾಪಕದಲ್ಲಿರಲಿ. ಬಲೆ ಪದಪನ್ಲೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್ ಟು ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್. ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಕೇನ್ ಪ್ರಾಪರ್ಟೀಸ್. ಉಡುಪಿಯಲ್ಲಿ ಆಶಿಯಾನ ಎನ್ನುವಂಥ ಅಪಾರ್ಟ್ಮೆಂಟ್ ಈಗಾಗಲೇ ಪ್ರಾರಂಭವಾಗಿದೆ, ಬುಕ್ಕಿಂಗ್ಸ್ ಆಗಿದೆ. ನಿಮಗೂ ಬೇಕಾದಲ್ಲಿ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಉತ್ತಮವಾದಂತಹ ಫ್ಲ್ಯಾಟ್ಸ್ಗಳನ್ನು ಕೊಡುವಂತಹ ಕೇನ್ ಪ್ರಾಪರ್ಟೀಸ್ ಹ್ಯಾಸ್ ಬೀನ್ ಆ ಮೇನ್ ಸ್ಪಾನ್ಸರ್ಸ್. ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್. ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮಲೈಕಾ ದ ಸಾರಿ ಶಾಪ್, ಸಂತೋಷ್ ಅವರ ಡಬಲ್ ಸ್ಟಾರ್ ರೈಸ್, ಇವರು ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ. ಇದರ ಜೊತೆಗೆ ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮೆಡ್ಫಾಸ್ಟ್ ಸಿರಮಿಕ್ಸ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟನ್ನು ಕರೀತಾ ಇದ್ದೀವಿ. ಬರುವಂಥ ಕಂಟೆಸ್ಟೆಂಟ್ ಚುಲ್ಬಲಿ ಹುಡುಗಿ ಆಗಿದ್ರು ಕೂಡ ಫ್ರೀ ಆಗಿರುವಾಗ ತಂದೆ ಜೊತೆ ಡ್ಯೂಯೆಟ್ ಹಾಡುವಂಥ ಒಂದು ಹಾಬಿಯನ್ನು ಬೆಳೆಸ್ಕೊಂಡಂಥ ಇವರು ಇವತ್ತು ತಮ್ಮ ತಂದೆ ಜೊತೆನೇ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಮಣಿಪಾಲದಿಂದ ವೈಷ್ಣವಿ ವಿತ್ ಹರ್ ಫಾದರ್ ಮಿಸ್ಟರ್ ರವಿ. La 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 la
la la. La la la, la la la, la la la, la la la. La 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 la. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಇವ ಹೃದಯ ಇರೆ ಮಾತೆಗೆ. ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು. ഇരുളಲ್ಲಿ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹೊಚ್ಚೆತ್ತ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು. ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿ. ನಗುವ ನಯನ ಮಧುರ ಮಿಡಿವ ಹೃದಯ ಇರೆ ಮಾತೆಗೆ. ಈ ರಾತ್ರಿ ಹಾಡು ಪಿಸು ಮಾತಲಿ ನಾ ಕಂಡೆ ಇನಿದಾದ ಸವಿರಾಗವ. ನೀನಲ್ಲಿ ನಾನಿಲ್ಲಿ ಏಕಾಂತದೆ ನಾ ಕಂಡೆ ನನ್ನದೇ ಹೊಸ ಲೋಕವ. ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ. ಆಸೆ ಹೂವ ಹಾಸಿ ಕಾಲೆ ನಡೆ ನೀ ಕನಸ ಹೊಸಕಿ ಬಿಡದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ. ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ಲಲಲಾ, 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 ಲಲಲಾ. ವಾವ್, ಓಕೆ. ವೈಷ್ಣವಿ ಹಾಗೂ ತಂದೆ ಮಿಸ್ಟರ್ ರವಿ ತುಂಬ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಒಂದೇ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಮನೇಲಿ ಫ್ರೀ ಇರುವಾಗ ಹಾಬಿ ಥರ ಮನೇಲಿ ಡುಯೆಟ್ ಸಾಂಗ್ ಎಲ್ಲ ಹಾಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಅಲ್ಲಿ ಎಷ್ಟು ಜೋರಾಗಿ ಹಾಡ್ತೀರಾ ಅಂದರೆ ಅಕ್ಕಪಕ್ಕದವ್ರು ಬಂದು ಸಾಕು ಅಂತ ಹೇಳೋವರೆಗೆ ಜೋರಾಗಿ ಹಾಡ್ತೀರಾ. ಇಲ್ಲೇನು ಫುಲ್ ಟೆಂಪೋ ಡೌನ್ ಆಗಿ ನರ್ವಸ್ ಆಗಿದ್ರಾ? ಅಪ್ಪ ಫಸ್ಟ್ ಟೈಮ್ ಆ್ಯಕ್ಚುಲಿ ಸ್ಟೇಜಲ್ಲಿ ಹಾಡೋದು. ಸೊ ಮನೇಲಿ ಹಾಡ್ತಾರೆ, ಬಟ್ ಇವತ್ತು ಸ್ವಲ್ಪ ನರ್ವಸ್ ಆದರು. ಓಹೋ, ಮನೇಲಿ ಹಾಡ್ತಾರೆ, ಇಲ್ಲಿ ಸ್ವಲ್ಪ ನರ್ವಸ್ನೆಸ್ ಆಗುತ್ತೆ. ಈಗ ಗೊತ್ತಾಯ್ತು ಮಗಳು ವೇದಿಕೆಗೆ ಬಂದು ಹಾಡುವಾಗ ಎಷ್ಟು ಕಷ್ಟ ಇದೆ ಅಂತ ಅಲ್ವಾ? ಖಂಡಿತ. ಎಸ್. ಈ ಚಿತ್ರ ಅನಿಲ್ ಕಪೂರ್ ಅವರು ಡೆಬ್ಯೂ ಮಾಡಿದಂಥ ಕನ್ನಡ ಚಿತ್ರ ಪಲ್ಲವಿ ಅನುಪಲ್ಲವಿ. ಪಲ್ಲವಿ ಇದೆ, ಅನುಪಲ್ಲವಿಯಲ್ಲಿ
ಅವ್ರು ಇರದೆ ಫ್ಯಾಮಿಲಿ ಕಂಪ್ಲೀಟ್ ಆಗಲ್ಲ. ಪ್ಲೀಸ್ ತಾಯಿ ಕೂಡ ಸ್ಟೇಜಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೆ. ನಿಮ್ಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಅವ್ರ ಮುಖದಲ್ಲಿತ್ತು. ಒಂದೊಂದು ವರ್ಡ್ ಆಗುವಾಗ ಹೀಗೆ ಫುಲ್ ಎಕ್ಸ್ಪ್ರೆಷನ್ ಕಾಣಿಸ್ತಾ ಇತ್ತು. ನಿಮ್ಮ ಸಂತೋಷ ನಿಮ್ಮ ಮುಖದಲ್ಲೇ ಕಾಣಿಸ್ತಾ ಇದೆ. ಓಕೆ, ನೀವು ಸರ್ ಸೇರ್ಕೊಂಡು ಒಂದು ಡ್ಯೂಯೆಟ್ ಹಾಡ್ತೀರಾ? ಖಂಡಿತ ಇಲ್ಲ. ಪ್ಲೀಸ್ 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 ಪ್ಲೀಸ್. ಒಂದೇ ಸಾಂಗ್ ಗೊತ್ತಿರೋದು. ಒಂದೇ ಸಾಂಗ್ ಎತ್ತಿರೋದು, ಅವ್ರಿಗೂ ಅದನ್ನ ನಿಮ್ಮನ್ನ ಕೇಳಿ ಗೊತ್ತಿರ್ಬೋದು. ಹಾಯ್ ಹೇಳಿ. ಹಲೋ, ಕೇಳಿಸ್ತಾ ಇದೆ ವಾಯ್ಸ್? ಓಕೆ, ನೋ ಪ್ರಾಬ್ಲಮ್. ಮಗಳು ಗಂಡ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡುವಾಗ ಹೇಗೆ ಅನ್ನಿಸ್ತು ಮೇಡಮ್? ತುಂಬ ಖುಷಿ ಆಗ್ತಾ ಇದೆ. ಇಂಥ ಅಪರ್ಚುನಿಟಿ ಎಲ್ಲ ಸಿಗೋದು ವೆರಿ ರೇರ್ ಅಲ್ಲ. ಸೊ ನಮ್ಮ ಟಿವಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮಗೆ ಆ ಚಾನ್ಸನ್ನು ಕೊಡ್ತೀವಿ ಹೇಳ್ತಿದ್ರೆ ನೀವು ಹಾಡ್ತಿದ್ರೆ ವೈಷ್ಣವಿ ಒಟ್ಟಿಗೆ? ವೈಷ್ಣವಿ ಹೇಳಿದ್ರು ನನಗೆ ಹಾಡಬೇಕು ಅಂತ, ಬಟ್ ನಾನು ಅವ್ರಿಗೆ ಚಾನ್ಸ್ ಕೊಟ್ಟೆ. ನೀವು ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು, ವೈಷ್ಣವಿ ಕೊಟ್ಟಿದ್ದ ಚಾನ್ಸ್ ತಾಯಿಗೆ, ತಾಯಿ ತಂದೆಗೆ ಚಾನ್ಸ್ ಕೊಟ್ರು. ಸರ್ ಲಕ್ಕಿ ಸರ್ ನೀವು. ತಾಯಿ ನಿಮ್ಗೊಂದು ಚಾನ್ಸ್ ಕೊಟ್ರು. ಅವರು ಹೆಚ್ಚಾಗಿ ಗಂಡನ ಚಾನ್ಸ್ ಸಿಗೋದೇ ಇಲ್ಲ. ಅವ್ರಿಗೊಂದು ಮೆಮೊರಿ ಇರುತ್ತಲ್ವಾ, ಒಂದು ಮೆಮೊರಿ ಇರುತ್ತೆ. ಮಗಳ ಜೊತೆ ಹಾಡಿದ್ದೊಂದು ಮೆಮೊರಿ, ಹೆಂಡತಿ ನಂಗೊಂದು ಚಾನ್ಸ್ ಕೊಟ್ಲಲ್ಲ ಅಂತ ಇನ್ನೊಂದು ಮೆಮೊರಿ. ಓಕೆ, ಹೇಗೆ ಅನ್ನಿಸ್ತಾ ಇದೆ ಪರ್ಫಾರ್ಮೆನ್ಸ್ ಆದ ನಂತರ? ತುಂಬ ಖುಷಿ ಆಗ್ತದೆ, ಬಟ್ ನರ್ವಸ್ ಫಸ್ಟ್ ಟೈಮ್ ಇನ್ನು ನರ್ವಸ್ನೆಸ್ ಇದೆ. ಓಕೆ, ನೋ ಪ್ರಾಬ್ಲಮ್. ಲೆಟ್ಸ್ ಗೋ ಆನ್ ಟು ದ ಜಡ್ಜಸ್. ಮಹಾಗುರುಗಳು ಗುರುವಣ್ಣ, ನಿಮ್ಮ ಕಮೆಂಟ್ಸ್ ಪ್ಲೀಸ್. ವೈಷ್ಣವಿ, ಇದನ್ನು ಸಾಂಗ್ ಸೆಲೆಕ್ಟ್ ಮಾಡಿದೆ ಏಕೆ? ಅಪ್ಪನಿಗೆ ಈ ಸಾಂಗ್ ತುಂಬ ಇಷ್ಟ, ಇದು ಮತ್ತು ಜೊತೆಯಲ್ಲಿ. ಸೊ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅದು? ಸರ್ ಇಳೆಯರಾಜ ಸರ್. ಎರಡರದ್ದು ಹಾಂ, ಜೊತೆಯಲ್ಲಿ. ಕರೆಕ್ಟು, ಚೆನ್ನಾಗಿದ್ದು ಆಡಿದ್ದು. ಎಲ್ಲದಕ್ಕಿಂತ ನನಗೆ ನೀವು ಅವ್ರನ್ನ ನೋಡುವಾಗ ಪ್ರಣವ್ ಬಂದಲ್ಲ, ಆ ಮುಖದಲ್ಲಿ ಒಂದು ಇನ್ನೋಸೆಂಟ್ ಇತ್ತು. ಆ ಇನ್ನೋಸೆನ್ಸ್ ಇವರಲ್ಲಿ ಇದೆ. ಎಲ್ಲಿ ತಪ್ಪಾಯ್ತು ಅಂತ ನಡುವೆ ರಾಜಗೋಪಾಲ ನೋಡೋಕ್ಕಿದೆ, ನನ್ನ ಊರಿನವರು ಅಂತ. ಸೊ ತಾಳ ಸ್ವಲ್ಪ ಮಿಸ್ ಆಗ್ತಾ ಇತ್ತು, ಅವಳಾಗ್ತಾ ಇದ್ಲು. ಬಟ್ ಇಟ್ಸ್ ಎ ವೆರಿ ಟಫ್ ಸಾಂಗ್ ಆ್ಯಕ್ಚುಲಿ. ಬೇರೆ ರೆಗ್ಯುಲರ್ ಸಾಂಗ್ಸ್ಗಿಂತ ಈ ನೋಟ್ಸ್ ಸ್ವಲ್ಪ ಚೇಂಜ್ ಇದೆ. ನೀನು ಸಡನ್ ಇಟ್ ಗೋಸ್ ಟು ಮೇಜರ್. ಬೇರೆ ಸಾಂಗಿಂದ ಇದು ಕಷ್ಟದ ಸಾಂಗು. ಸೊ ಸಂಗ್ ವೆಲ್. ಐ ಲವ್ ದ ಟೋಟಲಿ ಇದರಲ್ಲಿ ಐ ಲವ್ ದ ಇನ್ನೋಸೆನ್ಸ್. ಒಂದು ವೈಷ್ಣವಿ ಅವರು ಯಾವಾಗಲೂ ನಿನಗೆ ಈಗ ಜಾಸ್ತಿ ಸಜೆಷನ್ ಕೊಡೋದು ಯಾರೀಗ ಇಂಪ್ರೂವ್ಮೆಂಟಿಗೆ? ಅಪ್ಪ ನನಗೆ ಕೊಡ್ತಾರೆ. ಅಪ್ಪ ಕೊಡ್ತಾರೆ. ಏನೆಲ್ಲ ಕೊಡ್ತಾರೆ? ಕಾನ್ಫಿಡೆನ್ಸ್ ಇರು, ನರ್ವಸ್ ಆಗಬೇಡ ಅಂತ ಹಾಗೆ ಕಮೆಂಟ್ ಕೊಡ್ತಾ ಇದ್ದಾರೆ. ಕೇಳು ಹೆಂಗಾಗುತ್ತೆ ಅಂತ ಕೇಳು ಸ್ಟೇಜಲ್ಲಿ. ಇವಾಗ ಗೊತ್ತಾಯ್ತು ಸರ್ ಅವರಿಗೆ. ಆಗ್ರಿಂದ ಹೆದರ್ತಿದ್ರು ಸ್ವಲ್ಪ, ನಾನು ಹಾಡಬೇಕು ಅಂತ. ಈಗ ಯಾಕಂದರೆ ಸಜೆಷನ್ ಕೊಡೋದು ಎಲ್ರಿಗೂ ಈಸಿ, ಸ್ಪಾಟಲ್ಲಿ ಬಂದಿರೋಕ್ಕೆ ತುಂಬ ಕಷ್ಟ ಇದೆ. ಓಕೆ, ನಿಮ್ಗೆ ಹೆಂಗೆ ಅನಿಸ್ತದೆ? ಹೌ ಡಿಡ್ ಯು ಫೀಲ್ ಸಿಂಗಿಂಗ್? ಫಸ್ಟ್ ಟೈಮ್ ದಿಸ್ ಇಸ್. ಯಾಕಂದರೆ 10 ಸಲ ನೀವು ಕಣ್ಣು ಮೇಲೆ ಎತ್ತೇ ಇಲ್ಲ, ಇಡೀ ಹಾಡಿಗೆ ಮೇಲೆ ನೋಡೇ ಇಲ್ಲ. ಒಂದು 3 ಸಲ ರಾಜಗೋಪಾಲ್ ನಂಗೆ ನೋಡಿದ್ರು. ಓಕೆ, ರವಿ ಅವ್ರು ಎಷ್ಟು ದಿನ ಆಫೀಸ್ ರಜೆ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ? ಪ್ರಾಕ್ಟೀಸ್ ಓಕೆ ಸರ್, ತುಂಬ ದಿವಸ ಆಯಿತು, ಬಟ್ ಕಂಪ್ಲೀಟ್ ಆಗಿಲ್ಲ. ಚೆನ್ನಾಗಿ ಬಂದಿದೆ ಅಂತ ಅನ್ನೋ. ಹೌ ಡು ಯು ಫೀಲ್? ಚೆನ್ನಾಗಿ ಬಂತು ಅಥವಾ ಇಲ್ಲ ಕೆಡದಾಗಿಲ್ಲ? ಸರಿ ಬರಲಿಲ್ಲ ಅನಿಸುತ್ತೆ. ಎಲ್ಲಿ ತಪ್ಪಾಯ್ತು ಅಂತ? ತುಂಬ ಕಡಾಗಿರ್ಬೋದು ಸರ್. ಆಗಿರ್ಬೋದಲ್ಲ. ಈಗ ನೀವು ಮಗಳಿಗೆ ಹೇಳ್ತೀರಲ್ಲ ಇದು ತಪ್ಪು ಇದು ಸರಿ ಅಂತ. ಸೆಲ್ಫ್ ಅನಲೈಸಿಸ್ ಖಂಡಿತ ಅವಳ ಹತ್ರ ಕೇಳೋಣ. ಎಸ್ ಸರ್. ವೈಷ್ಣವಿ, ಎಲ್ಲೆಲ್ಲಿ ತಪ್ಪಾಗಿದೆ? ಸರ್ ತಾಳ ಇಲ್ವಾ? ಹೇಳಿ ಸ್ಟ್ರೈಟಾಗಿ ಹೇಳಿ. ಈಗ ಮನೆಯಲ್ಲಿ ಏನೆಲ್ಲ ನೀವು ಹೇಳ್ತಿದ್ರ, ಸ್ಟೇಜಲ್ಲಿ ಹೇಳ್ಬಿಡಿ. ಟ್ರ್ಯಾಕ್ ಓಡ್ತಾ ಇತ್ತ ಅಂತ. ಟ್ರ್ಯಾಕ್ ಇದು ಮಿಸ್ಟೇಕು. ತಾಳಕ್ಕೆ ಹಾಡ್ತಿರ್ಲಿಲ್ಲ, ಮತ್ತೆ ಸ್ವಲ್ಪ ತುಂಬ ನರ್ವಸ್ ಆದರು. ಸೊ ಅಷ್ಟು ಓಪನ್ ಅಪ್ ಆಗಿಲ್ಲ. ಮನೇಲಿ ಹೇಗೆ ಹಾಡ್ತಾರೆ ಇವತ್ತು ಹಾಡಿಲ್ಲ ಹಾಗೆ. ಮನೇಲಿ ಹೆಂಗೆ? ಮನೇಲಿ ಒಳ್ಳೆ ಹಾಡ್ತಿದ್ರು ಸರ್, ಲಿರಿಕ್ಸ್ ನೋಡ್ತಿರ್ಲಿಲ್ಲ. ಇಲ್ಲಿ ಕಾನ್ಷಿಯಸ್ ಆಗಿ ಮೊಬೈಲಲ್ಲಿ ನೋಡ್ತಿದ್ರು. ಓಕೆ, ಇಲ್ಲ ಇಟ್ ವಾಸ್ ನೈಸ್. ಫ್ರ್ಯಾಂಕ್ಲಿ ಟೆಲ್ಲಿಂಗ್, ಈ ರೌಂಡ್ ಇದೆಯಲ್ಲ ನಮ್ಗೆ ಖುಷಿ ಆಗುತ್ತೆ. ಒಂದು ದಟ್ ಯಾವತ್ತು ಸ್ಟೇಜಲ್ಲಿ ನಾನು ಹೇಳೋದು ಕೆಳಗೆ ಕೂತ್ಕೊಂಡು ಇಟ್ಸ್ ವೆರಿ ಈಸಿ ಟು ಕಮೆಂಟ್, ಬಟ್ ಸ್ಟೇಜಲ್ಲಿರುವಾಗ ಎವ್ರಿ ಸೆಕೆಂಡ್ ಕೌಂಟ್ಸ್. ಶ್ರುತಿ ಮಿಸ್ ಆಗಬಾರ್ದು, ತಾಳ ಮಿಸ್ ಆಗಬಾರ್ದು, ಇದ್ರ ಜೊತೆ ಲಿರಿಕ್ಸ್ ನೆನಪಿಟ್ಕೋಬೇಕು, ಇದರ ಮೇಲೆ ಎಕ್ಸ್ಪ್ರೆಷನ್ನು. ಆಮೇಲೆ ಬೇರೆ ಎಲ್ಲ ಹೇಳ್ತಾರೆ ಹಂಗೆ ಮಾಡಬೇಕಿತ್ತು, ಇಲ್ಲಿ ಕೈ ಎತ್ತಬೇಕಿತ್ತು, ಇಲ್ಲಿ ಕಾಲು ಎತ್ತಬೇಕಿತ್ತು ಅಂತ. ತುಂಬ ಕಷ್ಟ. ಸ್ಟೇಜ್ಗೆ ಬರೋ ಗೊತ್ತಾಗುತ್ತೆ. ಬಟ್ ಐ ಲವ್ ಯುವರ್ ಇನ್ನೋಸೆನ್ಸ್. ನಾನು ಆ್ಯಕ್ಚುಲಿ ನಿಮ್ಮನ್ನು ನೋಡುವಾಗ ಯಾವ ಚಿಕ್ಕ ಮಗುನ ನೋಡಿದಾಗ ಅನಿಸ್ತು. ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಗುರುವಣ್ಣ. ಎಸ್, ಇಸ್ ಎನಿ ಅದರ್ ಸಾಂಗ್ ನೀವು ಯಾವಾಗಲೂ ಪ್ರಾಕ್ಟೀಸ್ ಮಾಡುವಂಥ ಸ್ವಲ್ಪ ಫಾಸ್ಟ್ ನಂಬರ್ 1 ಲೈನ್ ಟು ಸಿಂಗ್? ನಾನು ಬೇಡ. ಅಲ್ಲ, ಅವ್ರನ್ನ ಯಾವಾಗಲೂ ಕೇಳ್ತಾ ಇರ್ತೀವಿ, ನೀವು ಯಾವುದಾದ್ರೂ ಒಂದು ಹಾಡು ಫಾಸ್ಟ್ 1 ಲೈನ್ ಮಾಡಿ. ರವಿ ಅವರೇ ಹಾಡಿ, ನನಗೆ ಒಂದು ಮೇಲ್ ಸಿಂಗರ್ ಬೇಕು, ನಿಮ್ಮ ನಂಬರ್ ತಗೊಳ್ತೀನಿ ನಾನು.
ಒಟ್ಟಿಗೆ ಬುಕ್ ಮಾಡಿದಾಯ್ತು. ವೈಷ್ಣವಿ ಜೊತೆ ಮೇಲ್ ಸಿಂಗರು ಬರ್ತಾ ಇದ್ದಾರೆ. ಸರ್ ಒಂದು ಲೈನ್ ಯಾವುದಾದ್ರೂ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಯಾವುದಾದ್ರೂ ಸಾಂಗ್? ಇಲ್ಲ, ಪ್ರಾಕ್ಟೀಸೇ ಮಾಡಲ್ಲ. ಅಲ್ಲ ಹೀಗೆ ಹಾಡ್ತಾ ಇದ್ರಲ್ಲ. ಓಹ್ ಮೇಡಮ್, ಅನುಪಲ್ಲವಿ ರೆಡಿ ಆಗಿದೆ. ಪಲ್ಲವಿ ಅವರಿಗೆ ಹಾಡಲೇಬೇಕಾಗಿದೆ, ಡಿಮಾಂಡ್ ಬಂತು. ಒಂದೇ ಒಂದು ಗೆರೆ ಅಷ್ಟೇ, ಒಂದೇ ಒಂದು ಗೆರೆ. ಮೇಡಮ್ ಅವರು ನಿಮಗೆ ಕೊಟ್ಟಿದ್ದ ಚಾನ್ಸ್ಗೋಸ್ಕರ ಆದರೂ ಒಂದು ಹಾಡಿ. ಓಕೆ, ರೆಡಿ. ಅಲ್ಲ, ನೀವು ಹೆಂಡತಿ ಮಾತನ್ನ ಮೀರೋದಿದೆಯಾ ನಿಜವಾಗ್ಲು? ಗಂಡು ಅಂದ್ರೆ ನೀವೇ ರೀ, ನಮಗೆ ಅದೇ ಇಲ್ಲ. ಸರ್ ಒಂದೇ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ದುನಿ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಹಾಗೆ ಜೊತೆ ಆಗಿರಿ, ಅದ್ರ ಜೊತೆಗೆ ವೈಷ್ಣವಿ ಕೂಡ ಇದ್ದಾಳೆ ಅಂತ ಸ್ವಲ್ಪ ಜ್ಞಾಪಕದಲ್ಲಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಆ್ಯಂಡ್ ವೆರಿ ವೆಲ್ ಸಾಂಗ್ ವೈಷ್ಣವಿ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಫ್ಯಾಮಿಲಿ ರೌಂಡ್. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿಬಂದಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋನಲ್ಲಿ ಈಗ ಉಳಿದಿದ್ದಾರೆ ಕೇವಲ 11 ಟಾಪ್ ಫೈನಲಿಸ್ಟ್. ಈ ಫೈನಲಿಸ್ಟ್ ಹಾಡ್ತಾ ಇದ್ದಾರೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್ನೊಂದಿಗೆ ಫ್ಯಾಮಿಲಿ ರೌಂಡ್ ಸೂಪರ್ ಸಾಂಗ್ಸನ್ನು. ಆದರೆ ಇಂದಿನ ಈ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂದಿದೆ. ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್ ನಮ್ಮ ಟಿವಿ, ಕೀಪ್ ವಾಚಿಂಗ್ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದಪನ್ಲೆ. ಸಾಗರ್ ಕಿನಾರೆ ದಿಲ್ ಯೇ ಪುಕಾರೆ, ತೂ ಜೋ ನಹೀ ತೋ ಮೇರಾ ಕೋಯಿ ನಹೀ ಹೈ. ಸಾಗರ್ ಕಿನಾರೆ ನೀನು ತುಂಬ ಲಕ್ಕಿ ಇಂಥ ಒಳ್ಳೆ ಅಮ್ಮ ಸಿಕ್ಕಿದ್ದಕ್ಕೆ. ಅಮ್ಮ ತುಂಬ ಲಕ್ಕಿ ಇಂಥ ಒಳ್ಳೆ ಟ್ಯಾಲೆಂಟೆಡ್ ಮಗ ಸಿಕ್ಕಿದ್ದಕ್ಕೆ.